ಚೌತಿ ಹಬ್ಬ ಬಂತು ಅಂದ್ರೆ ಕಬ್ಬು ಬೆಳೆಗಾರರಿಗೆ ಸುಗ್ಗಿ. 9 ತಿಂಗಳು ಜೋಪಾನ ಮಾಡಿ ಸಾಕಿ ಬೆಳೆಸಿದ ಫಸಲಿಗೆ ಬೆಲೆ ಬರುವಂತಹ ಕಾಲ. ಆದರೆ ಈ ಬಾರಿಯ ಕೋವಿಡ್ ಮಹಾಮಾರಿ ಕಬ್ಬು ಬೆಳೆಗಾರರ ಪಾಲಿಗೆ ಕಹಿಯಾಗಿ ಪರಿಣಮಿಸಿದೆ. ಉತ್ತಮ ಬೆಳೆ ಬಂದಿದ್ರೂ ಸರಿಯಾದ ಮಾರುಕಟ್ಟೆ ಇಲ್ಲದೆ ಕಬ್ಬು ಬೆಳೆಗಾರರು ಕಂಗಾಲಾಗಿದ್ದಾರೆ. ಚೌತಿ ಹಬ್ಬ ಸಮೀಪಿಸ್ತಾ ಇದೆ. ಲಕ್ಷಾಂತರ ರೂಪಾಯಿ ವ್ಯಯಿಸಿ ಎಕರೆಗಟ್ಟಲೆ ಜಮೀನಿನಲ್ಲಿ ಬೆಳೆದಂತಹ ಇಷ್ಟೊಂದು ಕಬ್ಬನ್ನ ಏನು ಮಾಡುವುದು, ಹೇಗೆ ಮಾರುಕಟ್ಟೆ ಕಲ್ಪಿಸೋದು ಎನ್ನುವ ಚಿಂತೆ ಕಬ್ಬು ಬೆಳೆಗಾರರನ್ನ ಕಾಡಲಾರಂಭಿಸಿದೆ. ಮಂಗಳೂರು ತಾಲೂಕಿನ ಹೊರವಲಯದ ಬಳಕುಂಜೆ ಪ್ರದೇಶದಲ್ಲಿ ಸುಮಾರು 45ಕ್ಕಿಂತಲೂ ಅಧಿಕ ಕುಟುಂಬ ಕಬ್ಬನ್ನ ಬೆಳೀತಾ ಇದೆ. ಇತರ ಬೆಳೆಗಳಿಗೆ ಹೋಲಿಸಿದ್ರೆ ಕಬ್ಬಿಗೆ ಉತ್ತಮ ಬೆಲೆ ಸಿಗೋದ್ರಿಂದ ಈ ಭಾಗದ ಬಹುತೇಕ ರೈತರು ಕಬ್ಬಿನ ಬೆಳೆಯನ್ನೇ ಅವಲಂಬಿಸಿದ್ದಾರೆ. ಉತ್ತಮ ಇಳುವರಿ ಬಂದಲ್ಲಿ ಉತ್ತಮ ಲಾಭ ಪಡೆಯುವ ನಿರೀಕ್ಷೆಯಲ್ಲಿ ಚಿನ್ನಾಭರಣ, ಜಮೀನು ಅಡವಿಟ್ಟು ಬ್ಯಾಂಕಿನಿಂದ ಸಾಲ ಪಡೆದು ಕಬ್ಬನ್ನ ಬೆಳೆಸ್ತಾರೆ. ಆದರೆ ಈ ಬಾರಿ ಒಕ್ಕರಿಸಿದಂತಹ ಕೊರೋನಾ ಮಹಾಮಾರಿ ಕಬ್ಬು ಬೆಳೆಗಾರರಿಗೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಕಬ್ಬನ್ನ ಖರೀದಿಸಲು ವ್ಯಾಪಾರಿಗಳು ಮುಂದೆ ಬಾರದೆ ಇರೋದ್ರಿಂದ ಬೆಳೆದ ಕಬ್ಬನ್ನ ಏನು ಮಾಡುವುದು ಅನ್ನುವಂತಹ ಗೊಂದಲ ಕೃಷಿಕರನ್ನ ಕಾಡ್ತಾ ಇದೆ. ಮಂಗಳೂರು ತಾಲೂಕಿನ ಬಳಕುಂಜೆ ಗ್ರಾಮದ ಗೋಪಾಲ್ ಭಂಡಾರಿ ಅಂತ ನನ್ನ ಹೆಸರು. ನೋಡಿ ಸ್ವಾಮಿ, ಬಳಕುಂಜೆಯಲ್ಲಿ ಸಾಧಾರಣ 2 ರಿಂದ 2.5 ಲಕ್ಷದವರೆಗೆ ಕಬ್ಬು ಇದೆ. ಇದು ತಿನ್ನುವಂತ ಕಬ್ಬು. ತಿನ್ನುವಂತ ಅಂದ್ರೆ ಗಣಪತಿ ಉತ್ಸವದಂದು ಎಲ್ಲ ಊರುಗಳಲ್ಲಿ ಮೂಡುಬಿದ್ರೆ, ಸುರತ್ಕಲ್ಲು, ಮುಲ್ಕಿ, ಪಡುಬಿದ್ರಿ, ಕಾಪು, ಉಡುಪಿ, ಈಚೆಯಿಂದ ಕಾರ್ಕಳ, ಬೆಳ್ಮನು, ಇಲ್ಲೆಲ್ಲ ಈ ಪರಿಸರದವರಿಗೆ ಇಲ್ಲಿಂದಲೇ ಕಬ್ಬು ಹೋಗುವುದು. ಸಾಧಾರಣ ಇಲ್ಲಿ 40 ರಿಂದ 45 ಕುಟುಂಬಗಳು ಈ ಕಬ್ಬಿನ ಆಶ್ರಯದಲ್ಲಿದ್ದಾರೆ. ಇದು ಹೇಗೆ ಅಂದ್ರೆ, ಕಬ್ಬು ಅಂದ್ರೆ 9 ತಿಂಗಳ ಬೆಳೆ. ಇದರಲ್ಲಿ ಹೇಗಾಗ್ತದೆ ಅಂದ್ರೆ ಎಲ್ಲ ಈ ರೈತರ ಜೀವಮಾನ ಇದರಲ್ಲಿ ಇರ್ತದೆ. ಈ ಕಬ್ಬು ಮಾರಿದರೆ ಒಂದೇ ಸರಿ ನಮಗೆ ಹಣ ಸಿಗ್ತದೆ. ಹಾಗಾಗಿ ಕಬ್ಬು ಮಾಡುವ ವಿಧಾನ ಹೇಗೆ ಅಂದ್ರೆ, ಸ್ವಲ್ಪ ಸ್ವಲ್ಪ ಹಾಕಿ ಕಬ್ಬು ಮಾಡುವುದು. ತಮ್ಮ ಅಗತ್ಯಕ್ಕೆ ಬೇಕಾದ ಹಾಗೆ ಇದನ್ನು ಉಪಯೋಗಿಸುವಂತಹ ಒಂದೇ ಒಂದು ವಿಧಾನ ಅಂದ್ರೆ ಕಬ್ಬು.